ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ನಾನು ಬಂದೇ ಬರ್ತಾನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಸೊ 1 ಗಂಟೆಯಿಂದ 1:30 ತನಕ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಸೊ ಕೆಲವೊಮ್ಮೆ ತುಂಬ ಜನರು ಮೆಸೇಜನ್ನು ಕಳಿಸ್ತಾರೆ. ಸೊ ವಿತ್ ದ ಡೀಟೇಲ್, ಸೊ ಟಾಪಿಕನ್ನು ಕಳಿಸ್ಬೋದು. ಸೊ ವಿತ್ ದ ಟಾಪಿಕ್ ಆದರೆ ಸ್ವಲ್ಪ ಈಸಿ ಆಗ್ಬೋದು ನಮಗೆ, ಯಾಕಂದರೆ ನಾವು ಕೆಲವೊಮ್ಮೆ ಟಾಪಿಕ್ ಚೂಸ್ ಮಾಡಿದ್ದು ನಿಮಗೆ ಅಷ್ಟೊಂದು ಇಷ್ಟ ಆಗಲಿಕ್ಕಿಲ್ಲ. ಸೊ ಆ ಒಂದು ರೀಸನ್ಗೋಸ್ಕರ ನಿಮ್ಮ ಒಂದು ಟಾಪಿಕ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಅಂತ ತುಂಬ ಕ್ಲೋಸ್ ಇರ್ತೀರಾ, ಸೊ ಹಾಗಾಗಿ ಎಲ್ಲ ಡೀಟೇಲ್ಸ್ ನಿಮಗೆ ತುಂಬಾ ಗೊತ್ತಿರ್ಬೋದು. ಸೊ ಏನಾದರೂ ಒಂದು ಪ್ರ್ಯಾಂಕ್ ಮಾಡುವಂಥದ್ದು ಏನಾದರೂ ಟಾಪಿಕ್ ಇದ್ದರೆ ಆ ಟಾಪಿಕನ್ನು ಕಳಿಸ್ಬೋದು. ಓಕೆ, ಸೊ ಪ್ರತಿ ಭಾನುವಾರ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಯಾರಿಗಾದರೂ ನಾವು ಕಿರಿಕಿರಿ ಮಾಡ್ತಾ ಇರ್ತೇವೆ. ಕಿರಿಕಿರಿ ಅಂದರೆ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡ್ತೇವೆ, ಅವರು ಕೂಡ ನಮಗೆ ಜಾಸ್ತಿ ಕಿರಿಕಿರಿ ಮಾಡ್ತಾರೆ. ಓಕೆ, ಸೊ ನಂಬರ್ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ಟಿ ವಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಆ ನಂಬರನ್ನು ಕಳಿಸ್ಬೋದು. ಓಕೆ, ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕಂದ್ರೆ, ಓಕೆ, ಈಗ ಫಸ್ಟ್ ಕಾಲ್ ಯಾರಿಗೆ ಮಾಡಬೇಕಂದ್ರೆ ವೀರೇಶ್. ಓಕೆ, ಸೊ ವೀರೇಶ್ ಅವರ ನಂಬರ್ ಕೊಟ್ಟಿರೋದು ಸಮೀರ್. ಸೊ ಎಲ್ಲಿಂದ ಅಂದರೆ ಹಾವೇರಿ. ಸೊ ಹಾವೇರಿ ಡಿಸ್ಟ್ರಿಕ್ಕಿಂದ ನಂಬರ್ ಬಂದಿದೆ. ಸೊ ನೋಡೋಣ ವೀರೇಶ್ ಅವರಿಗೆ ಯಾವ ಥರ ಪ್ರ್ಯಾಂಕ್ ಮಾಡಬೇಕು ಅಂದರೆ, ಸೊ ಟಾಪಿಕ್ ಏನು ಅಂದರೆ ಅವರಿಗೆ ಮೊಬೈಲ್ ಶಾಪ್. ಸೊ ಮೊಬೈಲ್ ಶಾಪ್ನಲ್ಲಿ ಜಾಸ್ತಿ ಪಾಪ ರೀಚಾರ್ಜ್ ಎಲ್ಲ ಮಾಡ್ತಾ ಇರ್ತಾರೆ, ತುಂಬ ಬ್ಯುಸಿ ಇದ್ದೇ ಇರ್ತಾರೆ. ಸೊ ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಇವರು ಸಮೀರ್ ಅವರು ಏನು ಹೇಳಿದ್ದಾರೆ ಅಂದರೆ, ಟಾಪಿಕ್ ಏನಿಲ್ಲ, ಸ್ವಲ್ಪ ಹುಡುಗಿರೋದು ನಂಬರೆಲ್ಲ ನೀವು ರೀಚಾರ್ಜ್ ಮಾಡ್ತೀರಲ್ಲ, ಏನಾದರೂ ಪ್ರಾಬ್ಲಮ್ ಇಟ್ಕೊಂಡು ನೀವು ಪ್ರ್ಯಾಂಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಟಾಪಿಕ್ ಏನಿಲ್ಲ, ವೀರೇಶ್ ಅವರಿಗೆ ಒಂದು ರೀಚಾರ್ಜ್ ಮಾಡಿದ್ದಾರೆ ಒಬ್ಳು ಹುಡುಗಿಗೆ. ಸೊ ಕಂಟಿನ್ಯೂ ಆಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಅವರಿಗೆ ಅಂತ ಒಂದು ಟಾಪಿಕ್, ಸಿಂಪಲ್ ಆಗಿ. ಸೊ ನೋಡೋಣ ನಮ್ಮ ವೀರೇಶ್ ಅವರು ಹೇಗೆ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ 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 ನಮಸ್ತೆ. ಹಲೋ 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 ವೀರೇಶ, ಹೌದು, ಎಲ್ಲಿದ್ದೀರಾ ಈಗ? ನಾವು ಹೊಸರಿಟ್ಟಿದ್ದೀವಿ. ಎಲ್ಲಿ? ಹೊಸರಿಟ್ಟಿ. ಹೌದಾ, ಎಲ್ಲಿ ಶಾಪಲ್ಲಿ ಇದ್ದೀರಾ? ಹಾ, ಏನ್ ಗೊತ್ತಾ, ರೀಚಾರ್ಜ್ ಎಲ್ಲ ಮಾಡ್ತೀರಲ್ವಾ ನೀವು? ಜಿಯೋ ರೀಚಾರ್ಜ್ ಅಲ್ಲ? ಹೌದು, ಮೊಬೈಲ್ ರೀಚಾರ್ಜ್ ಎಲ್ಲ ಮಾಡ್ತೀರಾ? ಹಾ, ಮಾಡ್ತೀವಿ. ಓಕೆ, ಯಾವ್ದಲ್ಲಿದೆ? ನಮ್ದು ಜಿಯೋ ಏರ್ಟೆಲ್ ಅಷ್ಟೇ ಇದೆ ಇವಾಗ. ಜಿಯೋ ಮತ್ತೆ ಏರ್ಟೆಲ್ ಅಷ್ಟೇ ಇದೆ ಅಲ್ವಾ? ಹಾ. ಓಕೆ, ಯಾರು ಬಂದ್ರು ಕೂಡ ರೀಚಾರ್ಜ್ ಮಾಡ್ತೀರಾ? ಹೇಳ್ತಾರ? ನಮ್ಮ ಫ್ರೆಂಡ್ ಬಂದ್ರೆ ರೀಚಾರ್ಜ್ ಮಾಡ್ತೀರಾ? ಮಾಡ್ತೀರಾ? ನಾನೀಗ ನಂಬರ್ ಕೊಟ್ರೆ ಮಾಡಿಸ್ತೀರಾ? ಸರ್ ನಿಮ್ದು ಅಮೌಂಟ್ ಎಲ್ಲ ಸರ್? ಅಲ್ಲ, ಈಗ ಒಂದು ಆಫರ್ ಯಾವ್ದಿದೆ ಹೇಳಿ ಈಗ? ಅಕೌಂಟ್ ನಿಮಗೆ 399 ಇದೆ. ಹಾ, ಓಕೆ ಓಕೆ ಓಕೆ. ಬಟ್ ಈಗ ಏನ್ ಗೊತ್ತಾ, ಆಫರ್ ಅಂದ್ರೆ ಈ 399 ಆಫರ್ ಅಲ್ವಾ? ಈಗ ನಾಳೆ ಕೊಟ್ರೆ ಆಗತ್ತಾ ಹಣ? ಇಲ್ಲ ಸರ್, ಈಗೆಲ್ಲ ಬೇಕು. ಹೌದಾ, ಇವತ್ತೇ ಹಾಕ್ಬೇಕಾಗಾದ್ರೆ? ಇವತ್ತೇ ಬೇಕು ಸರ್. ಓಕೆ ಓಕೆ. ಅಲ್ಲ, ಮತ್ತೊಂದು ವಿಷಯ ಏನ್ ಗೊತ್ತಾ, ನಿಮ್ದು ಸ್ವಲ್ಪ ಜಾಸ್ತಿ ಆಗ್ತದೆ ಅಲ್ವಾ? ಸ್ವಲ್ಪ ನಿಮ್ಮ ಮೊಬೈಲ್ ಅಂಗಡಿಯಲ್ಲಿ ಅಂದ್ರೆ ನೀವು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ತಿದ್ದೀರಾ ವೀರೇಶ್ ಅವ್ರೆ. ಯಾರಿಗೆ ಸರ? ನೀವು ನಂಬರ್ ಎಲ್ಲ ತಕೊಂಡು ಹುಡುಗಿಯರಿಗೆಲ್ಲ ಮೆಸೇಜ್ ಮಾಡೋದು ಸ್ವಲ್ಪ ನಿಲ್ಸ್ಬೇಕಲ್ವಾ? ಯಾರಿಗೆ ಮೆಸೇಜ್ ಮಾಡೈತಿ? ನೋಡಿ, ನೀವು ಈ ತರ ಮಾತಾಡೋದು ಬೇಡ ವೀರೇಶ್ ಅವ್ರೆ. ನಾನು ಆ ನೀವು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬೇಡಿ. ಯಾರಿಗೆ ಮೆಸೇಜ್ ಮಾಡೇನಿ ಅಂತ? ಅಲ್ಲ, ಯಾರು ಏನ್ ಗೊತ್ತಾ, ನೋಡಿ ಈಗ ನಿಮ್ದು ಇದೆಲ್ಲ ಮಾಡೋದು ಸರಿಯಾ ತಪ್ಪಾ? ಅಣ್ಣ ಒಂದ್ ಸೆಕೆಂಡ್. ಅಲ್ಲ, ಯಾರಿಗೆ ಮೆಸೇಜ್ ಮಾಡೇನಿ? ಯಾರಿಗೆ ಮೆಸೇಜ್ ಮಾಡೇನಿ ನಾನು? ಇವಳು ನಿಶಾಗೆ ಮೆಸೇಜ್ ಮಾಡ್ಲಿಲ್ಲ ನೀವು? ಯಾರಿಗೆ? ನಿಶಾ. ನಿಶಾ? ಅಣ್ಣ ಒಂದ್ ಸೆಕೆಂಡ್. ಅಣ್ಣ ನೀವು 1 ಸೆಕೆಂಡ್ ಅಲ್ಲ, ನೀನು ಈ ತರ ಮಾಡಿ ಇದು ಪೆಟ್ ತಿಂತೀಯ ಅಂತ ನೀನು? ನಿಶಾ ಯಾರಣ್ಣ? ನಂಗೆ ನಿಶಾ ಅನ್ನೋದು ಗೊತ್ತಿಲ್ಲ, ನಾನ್ ಮೆಸೇಜ್ ಮಾಡಿಲ್ಲ ಯಾರಿಗೂ. ಅಲ್ಲ, ನೀನ್ ಈ ತರ ಮಾಡಿ ಯಾಕೆ ಬೇಕು ನಿಂಗೆ ಇದೆಲ್ಲ? ಯಾಕೆ ಬೇಕು? ಸೌಕರ್ಯ ನೀ ಇದೆಲ್ಲ ಡೈಲಾಗ್ ಎಲ್ಲ ಹೊಡಿಬೇಡ ವೀರೇಶ. ನಾನೀಗ ಅಂಗಡಿ ಮುಂದೆ ಬರ್ತೇನೆ ನಾನು, ಆಯ್ತಾ? ಆಯ್ತಾ, ನೀನು ಈ ತರ ಮಾಡಿ ಎಷ್ಟು ಜನರು ಬಾಳ ಹಾಳು ಮಾಡಿದ್ ಯಾರಿಗ ಗೊತ್ತು? ನೋಡು, ನೀನ್ ಈ ತರ ಇದೇ ಮಾಡ್ಕೊಂಡೆಲ್ಲ ಜೀವನ ಎಲ್ಲ ಮಾಡ್ತಿದ್ಯಲ್ವಾ, ನಿನ್ ಜೀವನ ಫುಲ್ ಸ್ಟಾಪ್ ಆಗತ್ತೆ ಮಗ. ನೀನಂದ್ರೆ ಏನೋ, ನೀನು ದೊಡ್ಡ ಡಾನಾ ಏನ ಮಗನೇ? ದೊಡ್ಡ ಡಾನಾ ನೀನು? ಅಲ್ಲ, ನೀನು ಈಗ ಮೆಸೇಜ್ ಮಾಡಿ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಹೇಗೆ ಮರ? ಈಗ ನೋಡಿ, ನೀವು ಮೊನ್ನೆಯಿಂದ ಒಂದು ರೀಚಾರ್ಜ್ ಅಂತ ಬಂದಿದೆ ಒಂದು ನಂಬರ್, ಅದಕ್ಕೆ ಈಗ ಮೆಸೇಜ್ ಎಲ್ಲ ಕಳಿಸ್ತಿದ್ರ, ಯಾಕೆ ಅದು?
ನಾನಾ ಹೌದೌದು. ನನ್ನ ನಂಬರ್ ಲಾಸ್ಟ್ ಎಷ್ಟೈತೆ ಏನಂತ ನೆನ್ಸ್ಕೊಂಡಿದ್ದೀರಿ ನೀವು? ಸಾವ್ಕಾರ ನನ್ನ ನಂಬರ್ ಎಷ್ಟು ಲಾಸ್ಟ್ ಹೇಳು. ಏನ ನನ್ನ ನಂಬರ್ ಎಷ್ಟೈತೆ ಲಾಸ್ಟ್ ಹೇಳು. ನಂಬರ್ ಎಷ್ಟು? ಈಗ ನಾನು ಡಯಲ್ ಮಾಡಿದ್ದಲ್ಲ ನಿನ್ ನಂಬರೇ ಅಲ್ವಾ? ಯಾವ ನಂಬರ್ ಇದೆ? ಯಾವ ನಂಬರ್ ಇದೆ ಅಂತ ಇದೇ ನಂಬರ್ ಇಂದ ಕಾಲ್ ಮಾಡ್ತಿದ್ಯಲ್ಲ. ನೋಡು ಇದೇ ರೀತಿಯಾಗಿ ಪ್ರಾಬ್ಲಮ್ ಕಂಟಿನ್ಯೂ ಆದ್ರೆ ಇತ್ತಲ್ಲ. ಈಗ ನೋಡು ನಾನೀಗ ನಿಮ್ಮ ಅಂಗಡಿ ಮುಂದೆ ಬರ್ತೇನೆ. ಒಂದ್ ಸೆಕೆಂಡ್ ಅಲ್ಲ, ನೀನ್ ಒಂದ್ ಸೆಕೆಂಡ್ ಬಿಡು. ಹಾ ಕೇಳ ಹೇಳ ನೀನ್ ಮಾತಾಡಿ ನಾನು ಕೇಳ್ತೇನೆ. ಹೇಳು. ಹೌದು ಹೌದು. ಯಾವ್ದಾ? ಅಲ್ಲ ವಾಟ್ಸ್ಆಪ್ ಎಲ್ಲ ನಿಂಗ್ ಯಾಕೆ ಮಾರ? ನೀನ್ ಕಳ್ಸಿದ ಹೌದಾ ಅಲ್ವಾ ಅಷ್ಟೇ ಹೇಳು. ನಾನು ಕಳ್ಸಿಲ್ಲ ವಾಟ್ಸ್ಆಪ್ ಬಂದಿದೆ, ಚೆಕ್ ಮಾಡ್ತಾನೆ ನನಗೆ ಬಂದಿತ್ತಂದ್ರಿಗೆ. ನೋಡು ವಾಟ್ಸ್ಆಪ್ ಅಲ್ಲಿ ನಿಂಗ್ ಯಾಕೆ ಮಾರ? ನಂಗೊಂದು ಮಾಹಿತಿ ಪ್ರಕಾರ ಬಂದದ್ದು ನೀವು ಕಳ್ಸಿದ ಮೆಸೇಜ್ ಗೊತ್ತಾಯ್ತಲ್ಲ. ಏನಂತ ಕಳ್ಸಿ? ನೀನು ಏನೇನೋ ಮೆಸೇಜ್ ಎಲ್ಲ ಮಾಡ್ತಿದಂತೆ. ಹೌದಾ ನೀನೇ? ಮತ್ತೆ ಯಾರ? ಅಲ್ಲ ಏನ್ ಎನ್ಸ್ಕೊಂಡಿದ್ದೀನಿ? ಏನ್ ಎನ್ಸ್ಕೊಂಡಿದ್ದೀನಿ ನೀನು ವೀರೇಶ? ಉಡಿಸ್ ಮಾಡ್ಬೇಕಾ ನಮ್ಮನ್ನ? ಉಡಿಸ್ ಮಾಡ್ಬೇಕಾ? ಗೊತ್ತಿಲ್ಲ. ನೀನು ನಾ ಯಾರಂತ ನಿನ್ ಗೊತ್ತೈತಿ, ನನಗ ನೀನು ಯಾರಂತ ಗೊತ್ತಿಲ್ಲ. ನಂಗೆ ನೀನು ಯಾರಂತ ಗೊತ್ತುಂಟಲ್ವಾ? ಯಾರು ಅಂಗಡಿ ಮುಂದ್ ಬಾರಣ ಅಂತ ನಾನು ನಿಮ್ ಮಕ್ಕಳ ನೋಡ್ತೀನಿ. ಯಪ್ಪ ನಾ ಅಂಗಡಿಯಾಗ ಯಾವಕ್ಕೆ ತಂಡಿಗೆ ಹೋಗಲ್ಲ, ತಂಡಿಗೆ ಹೋಗಲ್ಲ, ಯಾವಾಗ ಮೆಸೇಜ್ ಮಾಡಲ್ಲ. ಮತ್ತೆ ಯಾರು ಮಾಡಿದ್ದ? ನೀನು ಇದೆಲ್ಲ ಮಾತಾಡ್ಬೇಡ ಮಗನೇ. ಬಾಯಲ್ಲಿ ಏನ್ ಬರ್ತಾ ಅಂತ ಗೊತ್ತಿಲ್ಲ ನಂಗೆ. ಅಣ್ಣ ನಿಂಗೆ ನನ್ ಬಾ ಅಣ್ಣ, ಹಂಗ ಫೋನ್ ಬಂದ್ ಚೆಕ್ ಮಾಡ್ಕಾರ. ನನ್ ಮೆಸೇಜ್ ಫೋನ್ ಅಲ್ಲ ನಿನ್ ಮಗನೇ. ನಾನು ಈಗ ಬರುದು ಪೊಲೀಸ್ ಜೊತೆನೆ. ಪೊಲೀಸ್ ಜೊತೆನ ಬಾರೇನು? ನಾನು ಬಂದ್ರೆ ಇತ್ತಲ್ಲ ನಿನ್ನ ಅಂಗಡಿ ಎಲ್ಲ ಹೊಡಿತೇನೆ ಮಗನೇ. ನೀನು ನಂಗೆ ಸುಮ್ನೆ ಬಿಸಿ ಬೇಡ. ನೀನು ಸುಮ್ನೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಈಗ ಸುಮ್ನೆ ಇಲ್ಲದ್ರೆ ಯಾಕೆ ಮೆಸೇಜ್ ಮಾಡಿ? ಏನ್ ಮಾತಾಡ್ತಿ ಮರ? ನಿಂಗೆ ನೀನ್ ಸ್ವಲ್ಪ ಹೆದರ್ತಿದ್ಯಾ ಅಂತ ಅಲ್ವಾ? ಮತ್ತೆ ಸ್ವಲ್ಪ ಶೇಕಿ ಕಾಣತ್ತೆ. ನೀನ್ ನರ್ವಸ್ ಆಗಿದ್ಯಾ ಅಂತ ಅಲ್ವಾ? ನಿನ್ ಮಾತು ಏನ್ ಕೇಳದ ಮಗನೇ? ಯಾರ ರೀಚಾರ್ಜ್ ಮಾಡ್ಸಿದ್ದು? ನನ್ ಕಸಿನ್ ಒಬ್ಳು ಹುಡುಗಿ ಬಂದಿದ್ಲು, ಅವಳಿಗೆ ಮೆಸೇಜ್ ಮಾಡ್ತಿದ್ದಿಲ್ಲ. ಯಾಕಂತ ಕೇಳಿದ್ ನಾನು. ಮತ್ತೇನು? ಮತ್ತೆ ನಾ ಆಗದ ಏನ್ ಹೇಳೋದು? ನಿಂಗೆ ಅದ್ರಲ್ಲಿ ಹೊಡಿದಲ್ಲ, ಬೇರೆ ಇದ್ರಲ್ಲಿ ಹೊಡಿಬೇಕು. ನಿಂಗೆ ದೊಡ್ಡ ಮರದ ಪೀಸಲ್ಲಿ ಹೊಡಿಬೇಕು ನಿಂಗೆ, ಆಯ್ತಾ? ನೀನು ಇದು ಬೇಡದಿದ್ದಲ್ಲ ಮೆಸೇಜ್ ಯಾಕೆ ಮಾಡಿದ್ ನೀನು? ಅವಳಿಗೆ ತುಂಬಾ ಡಿಪ್ರೆಷನ್ ಆಗಿದ್ದಾಳೆ ಗೊತ್ತಾ? ತುಂಬಾ ಬೇಜಾರ್ ಪಡ್ತಿದ್ದಾಳೆ. ಲೈಫೇ ಬೇಡ ಅಂತ ಹೇಳ್ತಿದ್ದ. ನಿನ್ನ ಹೆಸರು ಹೇಳಿ ಈಗ ಒಂದು ಸೂಸೈಡ್ ಲೆಟರ್ ಕೂಡ ಬರ್ತಿದ್ದಾನೆ. ನೀವ್ ಎಣ ಅಂತ ಹೇಳ್ಬೇಡ ಮಗನ. ಬಾಯ್ ಮುಚ್ಚ. ಪೊಲೀಸ್ ನಿಂಗೆ ಈಗ ನೀನು ಪೊಲೀಸ್ ಬಂದ್ರೆ ಕೂಡ ಹೆದರಲ್ಲ ಅಲ್ವಾ? ಅಲ್ಲ ತಪ್ಪಲ್ಲ. ನಿನ್ನ ಒಳೆ ಕಳಿಸ್ತೇನೆ. ಈಗ ಒಳೆ ಕಳ್ಸಿಂಟಲ್ಲ, ಮೇಲೆ ಕಳಿಸ್ತೇನೆ ನಾನು. ಮತ್ತೆ ಒಳೆ ಕಳ್ಸ್ಬೇಕು ನಿನ್ನ, ಜೈಲಿಗೆ ಕಳ್ಸ್ಬೇಕು ನಿನ್ನ. ನೀನ್ ಮಾಡಿದ್ದಲ್ಲ ತಪ್ಪಿದೆಯಲ್ಲ ಇಲ್ಲಿ. ಏನ್ ತಪ್ಪ ಅಂತ ಎಷ್ಟೆಷ್ಟೇ ಈ ವಲ್ಗರ್ ಮೆಸೇಜ್ ಅಲ್ಲಿ ಯಾಕೆ ಸ್ಕ್ರೀನ್ ಶಾಟ್ ಹಾಕ್ಬೇಕು ನಿಂಗೆ? ಅಲ್ಲ ಸ್ಕ್ರೀನ್ ಶಾಟ್ ಹಾಕೊಂಡು ನೀ ಏನೇ ಸೇವ್ ಮಾಡ್ತೀಯ ಮಗನ? ಸೇವ್ ಮಾಡ್ಕೊಳ್ತೀಯ ನೀನು? ಸೇವ್ ಮಾಡ್ತೀಯ ನೀನು ಸ್ಕ್ರೀನ್ ಶಾಟ್ ಎಲ್ಲ ಕಳ್ಸಿದ್ರೆ? ನಿಂದೆ ಮರೆಯ, ನಿಂದೆ ಫೋಟೋ. ಹೌದು ನೀನು ಸಿಕ್ಕಿ ಬಿದ್ದೆ ಬೇಡ. ನೀನು ಒಂದು ಲಾಸ್ಟ್ 3 ತಿಂಗಳು ಮುಂಚೆ ಒಂದು ಹುಡುಗಿ ಜೊತೆ ಏನಾದ್ರು ಮಾಡ್ಕೊಂಡೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ. ಈಗ ಇದು 3ನೇ ತಿಂಗಳು. ಹೌದು ನೀನೇ. ಮತ್ತೆ ಯಾರು? ಇಲ್ಲ ಈಗ ಹೋದಿ ನೀನು. ಈಗ ಒಂದು 5 ನಿಮಿಷದಲ್ಲಿ ಪೊಲೀಸ್ ಬರ್ತಾರೆ ಆಯ್ತಾ? ನೀನನ್ನು ಎತ್ಕೊಂಡು ಹೋಗ್ತಾರೆ ಆಯ್ತಾ?
ಬರ್ಲಿ ಬರ್ಲಿ. ಆಯ್ತಾ? ನಿನ್ಗೆ ಜೋರ್ ಈ ಕೆಲವೊಂದ್ಸತಿ ನಾವು ಹೇಳಿದ್ದು ಕೂಡ ನೀವು ಕೇಳಲ್ಲ, ಸುಮ್ನೆ ಇದೆಲ್ಲ ಬೇಕಾ ನಿಂಗೆ ಮಗನೇ? ಯಾರು ಒಂದ್ ತಿಂಗಳ ನಮ್ಮ ಲೈನ್ ಕನೆಕ್ಟ್ ಮಾಡಲ್ಲ. ಯಾರ ಅಣ್ಣ? ಅಣ್ಣ ಯಾರ? ನಮ್ಮ ಅಣ್ಣ ಮಾಡ್ತೀನಿ ಹಾವೇರಿ ಅವ್ರು. ಅಣ್ಣ ಬೇಡ, ನಾನು ಯಾರಂತ ಗೊತ್ತಾಯ್ತು ನಿಂಗೆ? ಯಾರು ಗೊತ್ತಾಗ್ಲಿಲ್ಲ ಅಜ್ಜಾರ. ನಮಸ್ತೆ ವೀರೇಶ್ ಅವ್ರೆ. ಯಪ್ಪ ಯಾರ? ನಮಸ್ತೆ, ಇದು ಸ್ಪಂದನಾ ಟಿವಿಯಿಂದ. ಸ್ಪಂದನಾ ಟಿವಿಯಿಂದ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಾ ಇದ್ದೇನೆ. ಓಕೆ, ನಿಮ್ ನಂಬರ್ ಕೊಟ್ಟಿರೋದು ಸಮೀರ್. ಹೌದೌದು, ನಿಮ್ ನಂಬರ್ ಕೊಟ್ಟಿರೋದು ಸಮೀರ್ ಅಂತ. ಓಕೆ ಓಕೆ, ಹೌದು. ನಾವ್ ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ, ಏನು ಸೀರಿಯಸ್ ತಕೊಳ್ಬೇಡಿ. ನಾವೀಗ ಸ್ಟುಡಿಯೋದಲ್ಲಿದ್ದೇವೆ, ಬಟ್ ನಿಮ್ಮ ನಂಬರ್ ಕೊಟ್ಟಿರೋದು ಸಮೀರ್ ಅಂತ. ಓಕೆ, ನಿಮ್ಮನ್ನ ಸ್ವಲ್ಪ ಪ್ರ್ಯಾಂಕ್ ಮಾಡ್ಬೇಕು ಅಂತ ಹೇಳಿದ್ರು, ಬಟ್ ಈ ವಿಷಯದಲ್ಲಿ ಮೊಬೈಲ್ ಅಂಗಡಿ ಇದೆ ಅಂತೆ, ಸ್ವಲ್ಪ ಏನಾದ್ರು ಒಂದು ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಪ್ರ್ಯಾಂಕ್ ಮಾಡಿದ್ವಿ. ಸೊ ಏನು ಕೂಡ ಬೇಜಾರು ಇಟ್ಕೊಳ್ಬೇಡಿ. ಓಕೆ ವೀರೇಶ್. ಯಾರು? ಸಮೀರ್ ಕೊಟ್ಟ. ಓಕೆ ಓಕೆ ವೀರೇಶ್, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಓಕೆ ಓಕೆ, ಆಲ್ ದ ಬೆಸ್ಟ್ ವೀರೇಶ್ ಅವರೇ. ಓಕೆ ಓಕೆ, ಬಾಯ್ 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 ಬಾಯ್. ಓಕೆ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಶ್ರೇಯಾ. ಓಕೆ, ಸೊ ಶ್ರೇಯಾ ಅವರ ನಂಬರ್ ಕೊಟ್ಟಿರೋದು ಸುಷ್ಮಿತಾ ಅಂತ. ಸೊ ಏನಿಲ್ಲ, ಟಾಪಿಕ್ ನಾವೊಂದು ಕ್ರಿಯೇಟ್ ಮಾಡಿದ್ದೇವೆ. ಮೇ ಬಿ ಅವರದ್ದು ಈಗ ಫಸ್ಟ್ PU ಆಗಿ ಈಗ ಸೆಕೆಂಡ್ PUC ಕಲಿತಾ ಇದ್ದಾರೆ. ಸೊ ಫಸ್ಟ್ PU ಆದಮೇಲೆ ಕೆಲವು ಮಕ್ಕಳಿಗೆ ಸ್ವಲ್ಪ ಕೋಚಿಂಗ್ ಸೆಂಟ್ರಿಗೆ ಹೋಗಬೇಕು ಅಂತ ಮನೆಯಿಂದ ಫೋರ್ಸ್ ಎಲ್ಲ ಇರ್ಬೋದು. ಓಕೆ, ಸೊ ಹಾಗಾಗಿ ನಮ್ಮ ಒಂದು ಕೋಚಿಂಗ್ ಸೆಂಟ್ರ್ ಓಪನ್ ಆಗಿದೆ, ನೀವು ಬನ್ನಿ. ಆ್ಯಂಡ್ ಮೇ ಬಿ ಆ ಒಂದು ಏನು ಕಲಿತಾರೆ ನೋಡಿ, ಆ ಕೋಚಿಂಗಿಂದ ಸೆಕೆಂಡ್ PUCಗೆ ಸ್ವಲ್ಪ ಈಸಿ ಆಗ್ಬೋದು. ಸೊ ನಮ್ಮ ಕೋಚಿಂಗ್ ಸೆಂಟರ್ ನಾಳ್ದು 17 ತಾರೀಕಿಗೆ 16 ತಾರೀಕಿಗೆ ಮೇ ಬಿ ಆ ಥರ ಏನಾದರೂ ಡೇಟ್ ಇಟ್ಕೊಂಡು ಓಪನ್ ಮಾಡ್ತಿದ್ದೇವೆ. ಸೊ ಹಾಗಾಗಿ ನೀವು ಬನ್ನಿ, ನಮ್ಮ ಕೋಚಿಂಗ್ ಸೆಂಟ್ರಿಗೆ ಸೇರಿ. ಆ್ಯಂಡ್ ಫೀಸ್ ಇಷ್ಟು ಅಂತ ಹೇಳ್ತೇವೆ. ನೋಡೋಣ ನಮ್ಮ ಶ್ರೇಯಾ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಹಲೋ, ಶ್ರೇಯನೇ ಶ್ರೇಯತೆ ಇರ್ನ ಫಸ್ಟ್ PUC ಆಣತಮ್ಮ ಇತ್ತ ಸೆಕೆಂಡ್ PUC ಅಂದೆ. ಓ ಕಾಲೇಜ್ ಅಮ್ಮ ಇರ ಕಲ್ತೀನಿ, ಓ ಕಾಲೇಜ್ ಕಲ್ತೀನಿ ರೀ? ಗರ್ಲ್ಸ್ ಕಾಲೇಜ್ ಅತ್ತೆ. ಓ ಕಾಂಬಿನೇಷನ್ ಓಕೆ ತಂದಿನಿ. ಕಾಮರ್ಸ್, ಸೈನ್ಸ್, ಆರ್ಟ್ಸ್? ಕಾಮರ್ಸ್ ಅದೇ. ಕಾಮರ್ಸ್ ಇತ್ತೆ ತೊಂದಿನಿ. ಇತ್ತೆ ಎಲ್ಲಂಜಿ ಎಂಕಲ್ಲ ಟ್ಯೂಷನ್ ಸ್ಟಾರ್ಟ್ ಆಪುಂಡು ಶ್ರೇಯಾ. ಎಂಕಲ್ಲ ಮುಲ್ಪ ಉಡುಪಿಡೊಂಜಿ ಹೊಸ ಬ್ರಾಂಚ್ ಸ್ಟಾರ್ಟ್ ಆತುಂಡು. ಓಕೆ, ಅವು ಟ್ಯೂಷನ್ ಪಂಡ ಇರೆಗೆ ಎಲ್ಲಂಜಿ ಸೆಕೆಂಡ್ PUC ಪೂರ ಇರೆಗೆ ಗೊತ್ತಾಪು. ಎಕ್ಸಾಮ್ ಪೂರ ಎಡ್ಡೆ ಮಲ್ಪಲತೆ ಅಂಚ ಪೂರ ಕಲಿತ ಕಾಲ್ ಮಲ್ ತೊಂದುಲ್ಲ ಪಂಡ ಎಡ್ಡೆ ಮಾರ್ಕ್ಸ್ಗೆ ತೊಂದಿನಕಲಿಗೆ ಅಜ್ಜ ಅಂಚ ಇರ ಕಲ್ಪನೆಟೆ ಹುಷಾರುಲ್ಲ ರತಮ್ಮ? ಮಾರ್ಕ್ಸ್ ಏತ್ ಬರ್ತನೆ ಐತೆ ಮೊನ್ನೆ ಫಸ್ಟ್ PU 71 ಮಲೇಜ್ ನನ್ನ 98 ಬರ್ಪುಣವೇ. ಎಲ್ಲಂಜಿ ಎಂಕಲ್ನ ಸ್ಟಾರ್ಟ್ ಆಪುಣತೆ ಎಂಕಲ್ನ ಇನ್ಸ್ಟಿಟ್ಯೂಷನ್ ಅಂಚ ಒಂದ್ ಮಲ್ಪಡ ಇತ್ತೆ ದಾಲೇಜಿತ್ತೆ ಅಲ್ಲೇಜಿತ್ತೆ ಸ್ಟಾರ್ಟ್ ಆಪುಣತೆ ಅಲ್ಪ ಬತ್ತಿದ್ದೀರ ಕಲ್ತ ಅರಡಾಂಡ್ ಇತ್ತೆ ಪೂರ ಸ್ಟೂಡೆಂಟ್ ನಕುಲ್ಲ ಬೈದೇರೆ ಯಾಪ ಶುರು ಮಲ್ಪೋರು ಬರ್ರೆಗೆ ಪಂಡ ಇಲ್ಲ ಕೇಂದ್ರಂಡೆ ಅಂದ ದಾ ಏರು ಜೋರುಲ್ಲಿರ ಪಪ್ಪನ ಅಮ್ಮನ ಅಂಚನ ಬಲ್ಲೆ ಆತಿ ಹೇಗೆ ಅಬ್ಜಿ? ಓಕೆ, ಇದ್ರಿಗೆ ಒಂದು ಕಾಮರ್ಸ್ ಇಡು ಅಕೌಂಟ್ಸ್ ಮಸ್ತ್ ಕಷ್ಟ ಆಪುಣಿರಿಗೆ ಅಂದ ಬಿಸ್ನೆಸ್ ಹೆಡ್ ಅಲ್ಪ ಅಂದತೆ ಅಂದ. ಓಕೆ, GST ದ ಪುರ ಗೊತ್ತುಂಡೆ? GST ದ ಗೊತ್ತುಂಡೆ? GST ದ
ಒಂಜ ಕ್ವಶನ್ ಕೇನ್ ಆನ್ಸರ್ ಮಲ್ಪುಲೆ ನಾನು ಒಂಜಿ IQ ಲೆವೆಲ್ ಟೆಸ್ಟ್ ಮಲ್ಪುವೆ. ಹಲೋ ಹಲೋ ತೆಲ್ತೊಂದುಲ್ಲರ್ ದಾಗ್ ತೆಲ್ತೊಂದುಲ್ಲರ್ ದಾಗ್ ಏನೋ ವಾಯ್ಸ್ ಗೊತ್ತಾಗುന്നുണ്ട് നിഗലേറുണ്ട് ಪಂಡ ಓಲಾ ಕೇಂದ್ರ ಲೆಕ್ಕೊಂಡು ಏರು ಕೇಂದ್ರ ಲೆಕ್ಕ ಪಂಡ ಸ್ಪಂದನ ಚಾನಲ್ ಇಡ್ದೆ ಸ್ಪಂದನತ್ ಯಾನು ಹೊಸತ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ತಂದ್ರೆ ಇರ್ ಹೆಚ್ಚಿನ ಅಂಶ ರಾಂಗ್ ಇನ್ಫಾರ್ಮೇಶನ್ ಗೆತ್ತೊಂಡಾರ ಅಂದ್ ಯಾನೊಂಜಿ ತೋರಿಸಲೆ ಯಾನೊಂಜಿ ಕ್ವಶನ್ ಕೇನ್ ಬೇರೆಗೆ GST ತಾನೆ ಪಂಡ ಇರಗೆ GST ಇದೆ ಎಲ್ಲಂಜಿ ಎಂಕಲ್ಲ ಮೇನ್ ಅದು ಉಪ್ಪುನು GST ಗೊತ್ತಾಂಡೆ GST ದ ಪ್ರಕಾರನೇ ಎಂಕುಲು ಐತೆ ಮಿತ್ ಮಸ್ತ್ ಕೋಚಿಂಗ್ ಪೂರ ಮಲ್ತೊಂದುಲ್ಲ ಇತ್ತೆ ₹5 ಕೊರಂಡ ₹5 ಇತ್ತೆ ಯಾನ್ ಕೊರ್ಪೇರೆಗೆ ಪಿರ ಕೊರನಾಗಿ ಎತ್ತು ಕೊರ್ಪಾರ ಅತ್ತೆ ಯಾನಿತ ಕೊರನೆ ಇರಗಿತ್ತ ಪಿರ ಎತ್ತು ಕೊರ್ಪಾರ ಅಂದ್ ಎತ್ಲ ಕೊರ್ಪುಜಾರ ಓಕೆ ಬಕೆ ಇಂಚಿನೆಗ್ಗಿರಿ 71% ಗೆ ಇದರತ್ತೆ ದ್ಯಾಗು ಓಕೆ ಸೊ ಇದು ಎಲೆಂಜಿ ಬರ್ಬರುತ್ತೆ ಮೇಡಮ್ ಎಲೆಂಜಿ 17 ತಾರೀಕಿಗೆ ಓಪನ್ ಅವೇ ಸೊ 17 ತಾರೀಕಿಗೆ ಓಪನ್ ಇಲ್ಲಡ್ಪುರಕ್ಕೆ ಏನು ಬಿಡ್ಚಿ ಫೀಸ್ ಬಗ್ಗೆ ಎಂಪತ್ತರು ಫೀಸ್ 2 ತಿಂಗಳ ಕೋಚಿಂಗಿಗೆ 22,000 ಮೇಡಮ್ ಓಕೆ ಬಕ ಇರ್ನ ಫ್ರೆಂಡ್ಸ್ ನಕಲೆಲ್ಲ ತೊಂಬರೋಲಿ ಅವೇ ಬಗ್ಗೆ ಬಾಯ್ ಫ್ರೆಂಡ್ಸ್ ಲವರ್ಸ್ ಬರೀ ಎತ್ತನ್ನೆಲ್ಲ ತೊಂಬಲಿ ಇಜ್ಜ ಇರೊಂಚೂರು ಪಿದೆ ಬಲ್ಲೆ ದಾಲ ಪರ್ಸನಲ್ ಪಾತ್ಯಾರ್ಗ ಪಂಡ ಇರ ಇತ್ತ ಇಲ್ಲಡುಲ್ಲರದ ಅಂಚೆರೆ ಪೋಡಿಗೆ ಮನ್ರೆ ಏನ ಫ್ರೆಂಡ್ಸ್ ನಕಲಿತ್ತಡ್ಲೆ ತೊಂಬಲಿ ಎಂಗಲ್ಲ ಕೋಂಬೋ ಪ್ಯಾಕೇಜ್ ಪುರಂಡು ಅವೇ ದಾಲೆ ದಾದ ಇರ ಮೈಂಡ್ ಇಡ್ ದಾತನ ಡೌಟ್ ಉಂಡಪ್ಪ ದಾದೆವು ಹಲೋ ಅಂದೆ ಅತ್ ಯಾನೋರವ್ರ ಆಕಾಶವಾಣಿ ಇಡ್ ಪೂರ ಪದ್ಯ ಅನ್ಪೆ ಬಕೇಂಜಿನ ಅನ್ಪಿನ ಡೈಲಾಗ್ ಮನ್ಪಿಲಕೊಂಡ ಎಂಕ ದಾದ ನೀರು ತೆಲ್ಪಿನ ಬಾರಿ ಖುಷಿ ಆಪನ್ ಗೊತ್ತಾನೆ ಎಂಕ ಪಂಡ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಪಾತ್ರನೇ ಮನಸ್ಸ ಒಂದಿಜ್ಜಿ ಇಂಚನೆ ಪಕ್ಕ ಪಾತೆ ಚಾಪರ್ಯಾರ ಓಕೆ ಚಾತ ಪೊಡಿಗೆ ಏತ್ GST ಬೂರುನ್ ಪನ್ಲೆ ಚಾತ ಪೊಡಿಗೆ ಏತ್ GST ಬೂರುನ್ ಪನ್ಲೆ ಇರೊಂಜಿ 71% ಗೆ ಇದರತ್ತ ವಾ ಕರ್ಮೋಗೆ ಎಂದು ಓಡಿತ್ತೆ ಗೊತ್ತು ಜಾ ಈ ಚಾ ಮಲ್ಲಾರ ಈ ತೋರ್ತು ಚಾ ಮಲ್ಲಾರ ಏಪ ಓಕೆ ಎಲೆಂಜ್ ಬಲೆ ಮೇಡಮ್ 17ಗೆ ಅವೇ ಸೊ 17ಗೆ ಇರ್ಬತ್ತದು ಅಡ್ಮಿಷನ್ಗೆ ತೊಂದಾಂಡು 22,000 ಪೇಮೆಂಟ್ ಅವೇ ದಾಲ ಬಂಗ ಐತಿ 22,000 ರೂಪಾಯಿ ಕೊರನ ಬಕ್ಕೇರೆ ಫುಲ್ ರೆಡಿ ಮಾಡ್ಕೋಯ್ರೇನ ಅವೇ ಸೊ ಬಕ್ಕ ಆಯ್ತು ದಾಲ ಮಂಡೆ ಮಲ್ಪರೆ ಪೋಡ್ಚಿ ಅವೇ ಎಕ್ಸಾಮ್ ಇರು ಕುಲ್ಜಿರಡ ಎಂಕುಲು ಪಾಸ್ ಮಲ್ಪ ಅವೇ ದೇಬಂಡ ನಿಕುಲು ಸುರುಕ್ಕೆ 22,000 ರೂಪಾಯಿ ಕೊರ್ಪರತ್ತ ಎಂಜ ಸೊ ಮಲ್ಲೆಜ್ಜಿ ಪಾತ್ರೆ ಬಾರಿ ಖುಷಿ ಅಂಡೆ ಇಂಚನೆ ಪಂಡ ಕೆಲವು ಡೌಟ್ಸ್ ಇತ್ತನೆ ಎಂಗ್ಲು ಕೂಡ ಕಾಲ್ ಮಾಡ್ಬೋ ಇರ್ನ ಅಂಚನೆ ಅಡ್ಮಿಷನ್ ಗ್ಯಾರಂಟಿ ಇದೆ ನಂಬರ್ ಎಂಗ್ಲು ಒಂದು ಗೈತೋನ್ವಾ ಓಕೆ ಶ್ರೇಯಾ ನಮಸ್ತೆ ಒಂದು ಸ್ಪಂದನ ಟಿವಿ ಹಿಡಿದು ಕಾಲ್ ಮಾಡ್ತಂದ್ರಲ್ಲ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಅವ್ರದ್ದು ಓಕೆ ಬಾರಿ ಬಕ್ರ ಅಂದ ಇರ ಗೊತ್ತಾಣದ ಎಕಡೆ ಗೊತ್ತಾಣದ ಅದ ಓಕೆ ಇರ ನಂಬರ್ ಕೊಡ್ತೀನಿ ಸುಷ್ಮಿತಾ ಸುಷ್ಮಿತಾ ಹೆಂಗೆ ಏರ್ ಗೊತ್ತು ಜಾಲ ಅಂತ ಪಂಡಾರೆ ಸೊ ಇರ ನಂಬರ್ ಕೊಡ್ತೀನಿ ಸುಷ್ಮಿತಾ ಅವೇ ಸೊ ಇದು ಪೂರ ಮಲ್ತೀನಿ ಎಂಗ್ಲು ತಮಾಷೆಗೆ ಬೇಜಾರ ಪಡ್ಸಿ ಓಕೆ ಅಂಚದ್ ಗೊತ್ತಾಣ ಅದೇ ಓಕೆ ಇದು ಪೂರ ಮಲ್ತೀನಿ ತಮಾಷೆಗೆ ಬೇಜಾರ ಪಡ್ಸಿ ಶ್ರೇಯಾ
ಇಜ್ಜಿ ಓಕೆ 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 ಅಂಚನ ಅಂಚನ GST ಏತಂದು ಫೈಂಡ್ ಔಟ್ ಮಲ್ಪ್ಲೆ ಚಾತ ಬೋಡಿಗ ಅವೇ ಓಕೆ ಓಕೆ ಬಾಯ್ 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 ಓಕೆ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಶಂಕರ್. ಸೊ ನಂಬರ್ ಕೊಟ್ಟಿರೋದು ಪ್ರಸಾದ್ ಅಂತ. ಸೊ ಶಂಕರ್ ಅವರು ಪಾಪ ಈ ರಿಲೇಟೆಡ್ ಡಾಕ್ಯುಮೆಂಟ್ರಿ ಅಂದರೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಕೆಲವೊಮ್ಮೆ ನಮಗೆ ಜಾಗದ್ದು ಏನಾದರೂ ಒಂದು ಮೇ ಬಿ ಪ್ರಾಬ್ಲಮ್ಸಲ್ಲಿ ಇದ್ದರೆ ಅದನ್ನು ಸಾಲ್ವ್ ಮಾಡ್ಬೋರಂತೆ. ಸೊ ನೋಡೋಣ ಒಂದು ಟಾಪಿಕ್ ಯಾವ ಥರ ಅಂದರೆ ಒಂದು ಜಾಗದ್ದು ಒಂದು RTC ತೊಗೊಂಡಿದ್ದಾರೆ. RTCಯನ್ನು ಯಾಕೆ ಹಿಂದೆ ಕೊಡಲಿಲ್ಲ ಅಂತ ಒಂದೇ ಪ್ರಶ್ನೆ. ಓಕೆ, ಹಣ ಕೂಡ ತಗೊಂಡಿದ್ದಾರೆ. ಸೊ ಅದು ಇನ್ನೂ ಕೂಡ ಕ್ಲಿಯರ್ ಆಗಲಿಲ್ಲ ಯಾಕೆ ಅನ್ನೋ ಒಂದು ಟಾಪಿಕ್. ಸೊ ಶಂಕರ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ ನೋಡಬೇಕು. ಸೊ ಮೇ ಬಿ ಶಂಕರ್ ಅವರು ಪ್ರ್ಯಾಂಕ್ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಸೊ ನೋಡೋಣ, ಶಂಕರ್ ಅವರಿಗೆ ಪ್ರ್ಯಾಂಕ್ ಮಾಡೋಣ ಬನ್ನಿ. ಹಲೋ ಹಲೋ ಶಂಕರ್ ಅತ್ತೆ ಯಾನೆ ಪ್ರಕಾಶೆ ಬಂದೆ ಅಜಯಕಾರ್ ಅವೇ ಎನ್ನ ಅಂಜಿ ಮಾಮ್ನ ಒಂಜಿ RTC ಪಾತೋತಾರತೆ ಮೂಜ್ ತಿಂಗಳು ಪಿರಿಯಡ್ ಉಮಾಶಂಕರ್ನ ಉಮಾಶಂಕರ್ ಅಜಯಕಾರ್ದ ಗೊತ್ತಾಂಡೆ ಅವೇ ಉಮಾಶಂಕರ್ನ ಅವೇ ಜಾಗದ ಒಂಚೂರು ಇರ್ನ ಪಠ್ಯದ ಪ್ರಕಾರ ಜಾಗದ ಪಠ್ಯದ ಪ್ರಕಾರ ಒಂಚೂರು ಪ್ರಾಬ್ಲಮ್ ಇತ್ತನತೆ ಅಂಚ ಒಂತೆ ಪ್ರಾಬ್ಲಮ್ ಇತ್ತು. ಸೊ ಒಂದು ಅದಿತ್ತು ಅಂಚ ಗೊತ್ತಾಂಡಿರಿಗೆ ಅವೇ ಒಂಚೂರು ಪ್ರಾಬ್ಲಮ್ ಇತ್ತು ಅಂಚ ಅದು ಮೂಜ್ ತಿಂಗಳು ತುಂಬ ಪತ್ತೋತಾರತೆ ಅಂಚ ಅವು ಏನ್ ಆತ ನೈಜ ಅಂದೆ ಏಜ ಏರ್ ಏರ ಸೋಮನಾಥ್ ಅಂದನ್ ಸೋಮನಾಥ್ ನಮ್ಮ ಉಮಾಶಂಕರ್ಗೆ ಪಾರ್ಟಿ ತೋಚಾರತ್ತೀರಿ ಅದು ಉಮಾಶಂಕರ್ನ RTC ಸೋಮನಾಥ್ ಇರಡ ಬನ್ನಿ ಪಂತಿಜರ ಮಗ RTC ನೀರ್ ಪತ್ತೋತಾರಂತ ಪಂಡೇರ್ ಮಾರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತೀರ್ಗೆ ಅಂಚ ಹೆಂಗಿತೆ ಮಸ್ತ್ ಕಿರಿಕಿರಿ ಮಲ್ತೊಂದುಲ್ಲೇರ್ ನಮ್ಮ ಉಮಾಶಂಕರ್ ಯಾನರ್ನ 60 ಏರೇರೆ ಈರ್ ಕೂಡ 1750 ಪೂರ ಪತ್ತೋತಾರ್ಗೆ ನಮ್ಮ ಉಮಾಶಂಕರ್ ಎನ್ನ 60 ಗೊತ್ತಾಂಡೆ ಯಾನರ್ನ 60 ಗೊತ್ತಾಂಡೆ ಅಜಯಕಾರ್ ನಮ್ಮ ಪುನೀತ್ ಅಲ್ಪ ಗೊತ್ತಾಂಡೆ ಏನ್ ಮರಣಿ ಬತ್ತಾರತೆ ಹಲೋ ಮೊರಣೀರ್ ಬತ್ತಾರತೆ ಅಡೆಗೆ ಅಜಯಕಾರ್ ಇತ್ತೆ ಮೊರಣೀರ್ ಬತ್ತಿನ ಒಂಜಿ ಪ್ಲೇಸು ಇರೇ ಗೊತ್ತಿಜ್ಜ ಮಾರ ಮೊರಣಿ ಬೈದಿನತ್ತೀರಿ ಮೊರಣಿ ಸಾಧಾರಣ ಒಂಜು ವಾರದ ದುಂಬು ಒಂಜು ವಾರ ಸೈ ಅಡಂಚಿ ಈ ರೀತಿ ಮೊರಣಿ ಓಟು ದಂಚಿ ಬರ ಬೈಚಾರ ಅಜಯಕಾರ್ಗೆ ಏನೇ ಫೀಲ್ಡ್ ಹಿಡಿ ಬೈಜರ್ ಯಾ ಮೊರಣಿ ಒಟ್ಟಿಗೆ ತಿನ್ ಮಾರ ಅಪ್ರ ಸೈ ಹಿಡಿತ RTC ಏನ ಅಲ್ಪುನಿತ್ತೆ ಒಂದ್ಸಲ 7000 ರೂಪಾಯಿ ಎತ್ತೊಂದು ಬೋತಾರ ಐಕ್ತಾದ ಅಲ್ಪುನಿತ್ತೆ ಬಕ್ಕ ಖಾಸಿರಿ ಆಜನ ಎಂಕುಂದ್ ಮಲ್ತೊಂದು ಮಾರ ಆಜನ ಕಾಲ್ ಮಲ್ಪು ಯಾನ್ ದಾದ ಅಲ್ಪು ಈ ರಿಂಜ ಬಾತಾರ ಈ ರಿಂಜ ಅಲ್ಪರ ಮಾರ ಬಕ್ಕ ಕಾಸು ಕೊಡಂತ ಬಕ್ಕ ಏನ ಕೊಡ್ತೀನಿ ಅತ್ ಈರಿ ಒಂದ್ಸಲ 750 ರೂಪಾಯಿ ಎತ್ತೊಂದಲ್ಲ ಅದು ಒಯ್ಗೆ ಎತ್ತೊಂದಿ ನೀರು ಮೊನ್ನೆ ಕೊಡ್ತೀನಿ ಗತೆ RTC ಕೊರ್ನಾಗ ಈ ಪಂಡರಿಗೆ ಅವು ಮೊಕಲೆ ಕೊರ್ರಂಡು ಅಕಲೆ ಕೊರ್ರಂಡು ಅಂಚ ಅದು ಈ ತಾಪುಂಡು ಬಂದು ಕೊರಿಯರ್ ಅಜಿರಿ ಗೆದೊಂಜರಿ ಏನೇ ಗೊತ್ತು ಇರುವರು ಪರ್ದು ಲೇಲೆ ಪಾಡ್ದು ಖಾಲಿ ಮಾಡಿದ್ರೆ ಏನೇ ಗೊತ್ತು ಅತಿ ಇರಿ ಎಂಕಳ ಬರೋ ಗೊಬ್ಬಡ್ಸಿ ಗೊತ್ತಾನತೆ RTC ಅವಲ ಒರಿಜಿನಲ್ 2 ಕೊಡ್ತೀನಿ ಇರ ಲಾಸ್ಟ್ ಬೋಟ್ ಪೂರ ಸರ್ವೆ ಅವು ಹೆಂಗ್ ಆಗತ್ತಿಜ್ ಗೊತ್ತಾಂಡದೆ ಹೆಂಗ್ ಒರಿಜಿನಲ್ ಬೋರ್ಡು ಅವು ಹೆಂಗ್ ಗೊತ್ತು ಸರ್ವೆ ನಂಬರ್ ಕೊರನ ಪೂರ ಕೊರ್ಪೇರಂದು ಪಕ್ಕ 1750 ಒಂದೇ ಕೊಡ್ತೀನಿ ಹೆಂಗ್ಲು ಜಾಗ ಗೋಲ್ಪ ಬರ್ಪು ಮಣ್ಣ ಭೂಮಿಡು ಪಕ್ಕ ಹೋಲ್ದು ಇರ್ನ ಕೈ ಇಟ್ಟು ಕೊಡ್ತೀವಿ ಇರ್ನ ಕೈ ಐತೆ ಪೊಲ್ಪರಂಡು ಗೊತ್ತಾಡದೆ ಓಲರ್ ಬನ್ಲೆ
బకా బకా అయితే ఇంచ ప్రభాతం పడిచావే ఇరనా అంశాన్ని పురత్న ఇరేగుందాండి ఇరు మళ్ళా జనాన ఇరేగాండి ఓలారు మళ్ళీ ఓలారు బరోడా అడిగే ಒಡೆಗೆ ಉಡುಪಿಗ ಏನ ತಾಕು ನೀರು ಡೈರೆಕ್ಟ್ ತಿಕ್ಕು ನೀನು ಯಾರೀತ ಬಾಂಬೆ ಉಳ್ಳರು ಇತ್ತೆ ಮಲ್ಲ ಈರು ಏನೇ ಈರು ಮಲ್ಲ ಒಂದ ಜನನ ಇರು ಏತ್ ಏತ್ ಅತಿ ಏತ್ ಪುರ ಇಂಚ ಪುರ ಮಲ್ತರಿ ಏತ್ ಜನರ ಕಾಸ್ಪುರ ಗೇತೊಂದು ಪುರ ಮೋಸ ಮಲ್ದರಿ ಇರು ಇಲ್ಲಿ ಇಲ್ಲಿ ಬದಕ್ ಪುರ ಲಗಡಿಗೆ ಎತ್ತು ಬಿಡ್ತಾರ ಅಂದ್ ಒಂಜಿ ಇಲ್ಲಿ ಒಂಜಿ ನಾಲ್ ಮಲ್ತ್ ಬಿಡ್ತಾರ ಅಂದಿತ್ತೆ ದೇ ಯಾನ್ ಲಾಸ್ಟ್ಗೆ ಏನು ಇರ್ನಾಗ ಐಟ್ ತುಲೆ ಇರ್ ಮೊನ್ನೆ 1750 ಆರ್ ಕೇಂಡರ್ ಒಯ್ಕ್ ಮಾರ ಆಂಡಲ್ ಇರ್ ಗೆತ್ತೊಂಡರ್ ಆಂಡಲ್ ಗೆತ್ತೊಂದು ಆರ್ಟಿಸಿನ ಇರ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೆಡಿ ಇಜ್ಜಿ ಒಂದೇ ಕೆಂಕುಲ್ ದಾದ ಹೆಂಗ್ ಏನ ಕಂಪ್ಲೇಂಟ್ ಕೊರಡಿ ಇರ್ನ ಮಿತ್ತೆ ದೇ ಯಾನ್ ತಹಸೀಲ್ದಾರ್ ಕಂಪ್ಲೇಂಟ್ ಕೊರೊಂದುಲ್ಲ ಇರ್ನ ಪೂರ ನಂಬರ್ ಇರ್ನ ಹಣೆ ಬರ ಪೂರ ಇತ್ತೆ ಬಿದೆ ಬಾಡುವೆನ್ ಅವೇ ಇರ್ ಇಂಚನ ಮಾತದ ಪೂರ ಏತೋ ಜನತಾ ಪೂರ ಒಂದು ನೆಮ್ಮದಿನ ಪೂರ ಹಾಳು ಮಾಡ್ದಾರ ಅಂದ್ ಭಾಷೆ ಅಂತಿನಾರ್ ಇರ ಮದ್ನಾತ್ನಿ ಮದ್ನಾತ್ನಿ ರೇಗೆ ಅದಕ್ಕೇನಿ ಮದ್ಮೆ ಆತನ ಮಿನಿ ಪೊಕ್ಕಡಕ್ಕೂ ಲೈಫ್ ಟೈಮ್ ಉಲೇ ಬಾಡ್ರಂಡಿರೇನು ಜಲ್ಮಾಡ್ ಪಿದೆ ಬಾಡ್ರ ಬಿಡ್ಪಿಜಾನೆ ಗೊತ್ತಾಣತೆ ಯಾನ್ ಏರ್ ಬಂದ್ ಗೊತ್ತು ರೇಗೆ ಉಮಾಶಂಕರ್ನ 60 ಪಂಡ ಪೋಡಿವೇರು ಅಲ್ಪ ಉಮಾಶಂಕರ್ನ 60 ಪಂಡ ಪೋಡಿವೇರು ಇರೆಗೆ ಅಗತ್ಯ ಇಜ್ಜಿ ಮಾರೆ ಅಲೋ ಇರೆಗೆ ಆಟಿಸಿದ ಪ್ರಕಾರ ಪಾತ್ರನ ಪ್ರಕಾರ ಈ ರೀತಿ ಆಟಿಸಿ ಯಾಪ ಕೊರ್ಪರ್ ಬನ್ಲಿ ಇರೆಗೇನ ಕೋರ್ಟ್ ನೋಟಿಸ್ ಬಿಡ್ಯಾನೆ ಏನ ಬಿಡ್ಲೆ ಇರೇನ ತಾಕುನೇ ಇರೆ ಇರೇನ ಚಲ್ಲಂದು ಒಂದೆಂದಾರ ಇರೆ ಅತ್ತ ಎಂಗಳಿಗೆ ಏರ್ನ ಇರು ಪಣ ಇರೇನು ಜ್ಯೋತಿಷ ಮಾರೆ ಅಲೋ ಈರ್ ಪರ್ದು ಪಾತಿರೊಂದುಲ್ಲ ರೀ ನಂಗೆ ಗೊತ್ತು ಮಾರೆ ñಕ್ಕ ನ್ಯಾಯ ಬರ ಪಾತಿರೊಂದುಲ್ಲ ರೀ ಇರ್ನ ಲಾಟ್ ಬೋಟ್ ñಕ್ಕ ನ್ಯಾಯ ಬರ ಏನ ಬರ ನಡಪಂದ್ ಗೊತ್ತಾಣತೆ ಶಂಕರ್ ಇರೇನುಂಡತೆ ಇರೇನು ನೀರ್ದಾಂತಿನ ಪ್ಲೇಸಿಗೆ ಬಿಟ್ಟು ಬಿಡ್ಬೋದು ಆರ್ಟಿಸಿ ಯಾರನ್ನ ಪುತ್ತ ಅಡುಪ ಇರ ದಯ ಮಾರ್ರೆ ಯಾ ಮಾರ ಅక్కడ ಪಣ್ಣದೆ ಉಮಾಶಂಕರ್ ಪನೊಂದುಲ್ಲೆ ಮಾರ್ರೆ ನೋಡೋದಲ್ಲ ವೀಕ್ಷಕರೇ ಇವತ್ತಿನ ಒಂದು ಕಿರಿಕಿರಿ ಮಸ್ಕಿರಿಯ ಒಂದು ಎಪಿಸೋಡ್ ತುಂಬ ಖುಷಿ ಆಗುತ್ತೆ ಯಾಕಂದರೆ ಕೆಲವರು ಪ್ರ್ಯಾಂಕ್ ಆಗುವಾಗ ನಮ್ಗೆ ಕೂಡ ಒಂದು ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ಸ್ವಲ್ಪ ಹೆದರ್ತಾರೆ ಕೆಲವರು ಓಕೆ ಮತ್ತು ನಾವು ಲಾಸ್ಟಿಗೆ ನಾವು ಸೊಲ್ಯೂಷನ್ನ ಕೊಡ್ತೇವೆ ಅಂದರೆ ಯಾರು ನಂಬರನ್ನು ಕೊಟ್ಟಿದ್ದು ಅಂತ ಆದಮೇಲೆ ಅವ್ರು ತುಂಬ ಖುಷಿ ಪಡ್ತಾರೆ ಯಾಕಂದರೆ ಖುಷಿಯಲ್ಲೂ ಪ್ಲೀಸ್ ಕೆಲವೊಮ್ಮೆ ಸಿಟ್ಟು ಕೂಡ ಬರ್ಬೋದು ಸೊ ಖುಷಿಯಲ್ಲಿ ನಮ್ಮ ಫ್ರೆಂಡ್ಸ್ ಅವರಿಗೆ ಯಾರು ನಂಬರ್ ಕಳಿಸಿದಾರೆ ಅವ್ರಿಗೆ ಸ್ವಲ್ಪ ಬೈಬೋದು ಓಕೆ ಸೊ ಕಳಿಸಿ ಈ ನಂಬರ್ಗೆ ಪ್ರ್ಯಾಂಕ್ ಮಾಡ್ತೀವಿ ಆ್ಯಂಡ್ ಕೆಲವರಿಗೆ ಒಂದು ಆಸೆ ಇರುತ್ತೆ ಸೊ ಪ್ರ್ಯಾಂಕ್ ಮಾಡಬೇಕು ಅಂತ ಈ ನಂಬರ್ಗೆ ವಿತ್ ಡೀಟೇಲ್ಸನ್ನು ಕಳಿಸಿ ಓಕೆ ಪ್ರತಿಯೊಂದು ಎಪಿಸೋಡ್ ಕೂಡ ಯೂಟ್ಯೂಬ್ನಲ್ಲಿದೆ ಸೊ ಕೆಲವರು ಒಂದು ಎಪಿಸೋಡ್ಗಳನ್ನು ಕೆಲವೊಮ್ಮೆ ಮಿಸ್ ಮಾಡ್ತಾರೆ ಸೊ ಕೆಲವರಿಗೆ ಮಿಸ್ ಮಾಡಬಾರ್ದು ನಾವು ನೋಡಲೇಬೇಕು ಅಂತ ನೋಡಿದರೂ ಕೂಡ ಕೆಲವೊಮ್ಮೆ ಏನೋ ಒಂದು ಸ್ವಲ್ಪ ಸಿಚುವೇಷನಿಂದ ಮಿಸ್ ಆಗುತ್ತೆ ಸೊ ಆ ಒಂದು ರೀಸನ್ಗೋಸ್ಕರ ಪ್ರತಿಯೊಂದು ಎಪಿಸೋಡ್ ಕೂಡ ಯೂಟ್ಯೂಬ್ನಲ್ಲಿದೆ ಸೊ ಕಿರಿಕಿರಿ ಮಸ್ಕಿರಿ ಅಂತ ಟೈಪ್ ಹೊಡೆದ್ರೆ ಎಲ್ಲ ಎಪಿಸೋಡ್ಸು ನಿಮಗೆ ಸಿಗುತ್ತೆ ಓಕೆ ಸೊ ಇದೇ ರೀತಿಯಾಗಿ ನಮಗೆ ಒಂದು ನಂಬರನ್ನು ಕಳಿಸಿ ಆ್ಯಂಡ್ ಪ್ರ್ಯಾಂಕ್ ಕೂಡ ಮಾಡ್ತಾ ಇರ್ತೇವೆ ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ ಬಾಯ್